ರಾಜ್ಯ ಸರ್ಕಾರ ನಡೆಸಿರುವಂತಹ ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಬೇಕು ಮತ್ತು ಟಿಪ್ಪುವಿನ ಅಧ್ಯಾಯವನ್ನ ಪಠ್ಯಪುಸ್ತಕದಿಂದ ಕೈಬಿಟ್ಟ ರಾಜ್ಯ ಸರ್ಕಾರ ಕನ್ನಡದ ಇತಿಹಾಸಕ್ಕೆ ಕಳಂಕವೆಸಗ್ತಾ ಇದೆ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಇಲಿಯಾಸ್ ಮೊಹಮ್ಮದ್ ತುಂಬೆ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕೋವಿಡ್ ರೋಗದ ಚಿಕಿತ್ಸೆಗೆಂದು ಕರ್ನಾಟಕ ರಾಜ್ಯ ಸರ್ಕಾರ ವೈದ್ಯಕೀಯ ಉಪಕರಣಗಳು ಹಾಗೂ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿರುವುದರಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಸ್ಯಾನಿಟೈಸರ್, ಥರ್ಮಲ್ ಸ್ಕ್ಯಾನರ್ ಹಾಗೂ ವೆಂಟಿಲೇಟರ್ ಖರೀದಿಯಲ್ಲಿ ಭಾರೀ ಅವ್ಯವಹಾರ ನಡೆಸಿದೆ. ಅಲ್ಲದೆ ಆಹಾರದ ಕಿಟ್ಗಳ ಪೂರೈಕೆಯಲ್ಲೂ ಕೂಡ ಹಣವನ್ನು ನುಂಗಿದೆ ಅಂತ ಆರೋಪಿಸಿದರು. 500 ml ಒಂದು ಸ್ಯಾನಿಟೈಸರ್ಗೆ ಮಾರ್ಕೆಟ್ನಲ್ಲಿ 78 ರೂಪಾಯಿ ಇದ್ರೆ 600 ರೂಪಾಯಿಗೆ ಕೊಂಡ್ಕೊಂಡಿದೆ. ಅದೇ ರೀತಿ ಥರ್ಮಲ್ ಸ್ಕ್ಯಾನರ್ಗೆ 3650 ರೂಪಾಯಿ ಇದ್ರೆ 9000 ರೂಪಾಯಿಗೆ ಅದು ಪಡ್ಕೊಂಡಿದೆ. ಅದೇ ರೀತಿ ಇದು ವೆಂಟಿಲೇಟರ್ 1000 ವೆಂಟಿಲೇಟರ್ ಪರ್ಚೇಸ್ ಮಾಡಿದೆ, ಅದಕ್ಕೆ 12 ಲಕ್ಷ ರೂಪಾಯಿಗೆ ಚಾರ್ಜ್ ಮಾಡಿದೆ. ಆದರೆ ಮಾರುಕಟ್ಟೆಯಲ್ಲಿ 3 ಲಕ್ಷ, 4 ಲಕ್ಷ, 5 ಲಕ್ಷಕ್ಕೆ ಒಳಗೆ ವೆಂಟಿಲೇಟರ್ ಸಿಗುತ್ತೆ. ಇದು ಅಲ್ಲದೆ 81 ಲಕ್ಷ ಫುಡ್ ಕಿಟ್ ಕೊಟ್ಟಿದೆ ಅಂತ ಹೇಳಿದೆ. ಒಂದು ಫುಡ್ ಕಿಟ್ಗೆ 250 ರೂಪಾಯಿಯಿಂದ 1650 ರೂಪಾಯಿವರೆಗೆ ಚಾರ್ಜ್ ಮಾಡಿದೆ. ಇದೆಲ್ಲ ನೋಡಿದಾಗ ಖಂಡಿತವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ರಾಮುಲು ಸಮೇತ ರಾಮುಲು, ಅಶೋಕ್ ಮುಂತಾದವರು ಒಳಗೊಂಡಂತೆ 2000 ಕೋಟಿ ರೂಪಾಯಿ ಬಡವರ ಹಣ, ಜನತೆ ಹಣವನ್ನು ನುಂಗಿದೆ. ಇನ್ನು ಟಿಪ್ಪು ಸುಲ್ತಾನ್ ವಿಚಾರವನ್ನ ಕೈಬಿಡುವ ರಾಜ್ಯ ಸರ್ಕಾರದ ನಿರ್ಧಾರ ರಾಜ್ಯಕ್ಕೆ ಅಪಮಾನ. ದೇಶದ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ, ಅನನ್ಯ ಹೋರಾಟಗಾರ, ಸೌಹಾರ್ದತೆಯ ಪ್ರತಿಪಾದಕ, ಯುರೋಪ್ ಮುಂತಾದ ರಾಷ್ಟ್ರಗಳ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಪಠ್ಯಗಳಿದೆ. ಆದರೆ ಕರ್ನಾಟಕದ ಬಿಜೆಪಿ ಸರ್ಕಾರದ ಕೋಮುವಾದಿ ಮನೋಭಾವನೆ ಮಾತ್ರ ಕನ್ನಡದ ಮಣ್ಣಿಗೆ ಮತ್ತು ವಿರೋಚಿತ ಇತಿಹಾಸಕ್ಕೆ ಮಸಿ ಬಳಿತಾ ಇದೆ ಅಂತ ಆರೋಪಿಸಿದರು. ಕನ್ನಡ ನಾಡಿನ ಮಣ್ಣಿನ ಮಗನಾಗಿ ಉಟ್ಕೊಂಡು ಕನ್ನಡಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯ ಮನ್ನಣೆ ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಕೇವಲ ಮುಸ್ಲಿಂ ದೊರೆ ಎಂಬ ಏಕೈಕ ಕಾರಣ, ಒಂದೇ ಒಂದು ಕಾರಣ, ಇದೇ ಯಡಿಯೂರಪ್ಪನವರು, ಇದೇ ಅಶೋಕ್ನವರು, ಇದೇ ಈಶ್ವರಪ್ಪನವರು ಈ ಹಿಂದೆ ಬೇರೆ ಬೇರೆ ಟಿಪ್ಪು ಸುಲ್ತಾನ ಕಾರ್ಯಕ್ರಮಗಳಿಗೆ ಹೋಗಿ ಭಾಷಣ ಮಾಡಿಕೊಂಡು ಟಿಪ್ಪುವಿನ ಕಿರೀಟವನ್ನ ಇಟ್ಕೊಂಡು ಫೋಟೋ ತೆಗೆದದ್ದು ಕೂಡ ಇದೆ. ಟಿಪ್ಪುವಿನ ಹೊಗಳಿ ಹಾಡಿದಂತ ಯಡಿಯೂರಪ್ಪನವರು ಕೂಡ ಇದ್ದಾರೆ. ಈಗ ಇವರಿಗೆ ಟಿಪ್ಪು ಸುಲ್ತಾನಿಗೆ ಈ ತರ ಒಂದು ಉಚ್ಚಾಯಕ್ಕೆ ಬರುವುದು ಇಷ್ಟ ಇಲ್ಲ. ಕೇವಲ ಮುಸ್ಲಿಂ ಎಂಬ ಕಾರಣಕ್ಕಾಗಿ ಸಂಘ ಪರಿವಾರದ ಅಜೆಂಡಾದ ಭಾಗವಾಗಿ 7ನೇ ತರಗತಿಯ ಪಠ್ಯ ಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಮತ್ತು ರಾಣಿ ಅಬ್ಬಕ್ಕ ದೇವಿ, ನಾರಾಯಣ ಗುರು ಮುಂತಾದವರನ್ನ ಇವರ ಐತಿಹಾಸಿಕ ವ್ಯಕ್ತಿಗಳು, ಇವರಿಂದ ನಮಗೆ ತುಂಬಾ ಆದರ್ಶವಿದೆ. ಖಂಡಿತವಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು, ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನಿಸಬೇಕು ಮತ್ತು ನಾವು ಬೀದಿಯಲ್ಲಿ ಕೂಡ ಕೇಳಬೇಕು. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್, ಅಬ್ದುಲ್ ಜಲೀಲ್, ಅಕ್ರಮ್ ಹಸನ್ ಉಪಸ್ಥಿತರಿದ್ದರು.